ಹೆಜ್ಜೆಗಳ ಐತಿಹಾಸಿಕ ಬೃಹತ್ ಪಾದಯಾತ್ರೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದಿಂದ ಆರಂಭಗೊಂಡು ಇವತ್ತಿಗೆ 18 ದಿವಸಗಳ ಯಶಸ್ವಿಯಾಗಿ ತನ್ನ ಪಾದಯಾತ್ರೆ ನಡೆಸಿದೆ. ಇಂದು ದಾವಣಗೆರೆ ಜಿಲ್ಲೆಯನ್ನು ಮುಗಿಸಿಕೊಂಡು ಇನ್ನು ಕೆಲವೇ ನಿಮಿಷಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರವನ್ನು ಈ ಒಂದು ಪಾದಯಾತ್ರೆ ತಲುಪಿದೆ. ಇಲ್ಲಿಗೆ ಕನಿಷ್ಠ ಅಂದರೆ ಸುಮಾರು 186 ಕಿಲೋಮೀಟರ್ಗಳನ್ನು ಯಶಸ್ವಿ 386 ಕಿಲೋಮೀಟರ್ ಯಶಸ್ವಿ ಪಾದಯಾತ್ರೆ ಪೂರೈಸಿದ್ದು. ಭರಮಸಾಗರ ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ನಮ್ಮ ಸಮಾಜಶಕ್ತಿ ಕೇಂದ್ರ. ಅಲ್ಲಿ ನಮ್ಮ SML ಬಸ್ನ ಮಾಲೀಕರಾದ ತಿಪ್ಪೇಸ್ವಾಮಿ ನೇತೃತ್ವದೊಳಗೆ ಅದ್ದೂರಿಯಾಗಿರ್ತಕ್ಕಂಥ ಪಾದಯಾತ್ರೆ ಸ್ವಾಗತ ಮತ್ತು ಸಂಜೆ ಬಹಿರಂಗ ಅಧಿವೇಶನ ನಡೀತಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಈಗಾಗಲೇ ನಮ್ಮ ಹಿರಿಯ ಪೀಠ ಶ್ರೀಗಳು ದಾವಣಗೆರೆಯಿಂದ ಕೈ ಜೋಡಿಸಿರ್ತಕ್ಕಂಥದ್ದು ಭಾಳಷ್ಟು ಹೆಮ್ಮೆಯ ಮೂಡುವಂಥ ಸಂಗತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತಿನವರೆಗೂ ಸ್ಪಂದನೆ ಮಾಡ್ತಿದ್ದು ಗಮನಿಸಿಬಿಟ್ಟು ನಿನ್ನೆ ನಮ್ಮ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಮತ್ತು ಯುವಕರು ಮುಖ್ಯಮಂತ್ರಿ ಪ್ರತಿಕೃತಿ ದಹನವನ್ನು ಮಾಡಿದ ನಂತರ ಸರ್ಕಾರವೇ ಇವತ್ತು ಎಲ್ಲೇ ಒಂದು ಕಡೆ ಅಲ್ಲೋಲಕಲ್ಲವಾಗಿದೆ. ನಿನ್ನೆಯಿಂದ ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ ಶಾಂತಿಗಾಗಲಿ ಅಂತೇಳಿ. ಪಂಚಮಸಾಲಿಗಳು ಅಕ್ಕಮಾದೇವಿ ಮತ್ತು ರಾಣಿ ಚರ್ಮ ಕುಲಸ್ಥರು ಚೆನ್ನಮ್ಮನಂತ ನಾವು ಕ್ರಾಂತಿನ ಮಾಡ್ತೀವಿ, ಅಕ್ಕನಂತ ನಾವು ಶಾಂತಿನ ಮಾಡ್ತೀವಿ. ಮುಂದೆ ಇಂಥ ಕ್ರಾಂತಿಗಳು ಆಗದ ರೀತಿಯಲ್ಲಿ ನಡ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಹಾಗಾದ್ರೆ ಏನು ಮಾಡೋಕ್ಕಪ್ಪ ಅಂದ್ರೆ ಮೀಸಲಾತಿ ನಿರ್ಣಯ ಮಾಡಿ ಆದೇಶ ಪಟ್ಟು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ನಿನ್ನೆಯಿಂದ ನಮ್ಮ ಗ್ರಾಮದ ನಮ್ಮ ಸಮಾಜ ಸಂಖ್ಯೆ ಭಾಳ ಕಡಿಮೆ ದಾವಣಗೆರೆಯಿಂದ. ಹಾಗಾಗಿ ಸಂಖ್ಯೆ ಕಡಿಮೆ ಇರೋದ್ರಿಂದ ಚಿತ್ರದುರ್ಗಕ್ಕೆ 2ನೇ ತಾರೀಕು ನಮ್ಮ ಪಾದಯಾತ್ರೆ ಬರ್ತಾಯಿದೆ. ಈಗಾಗಲೇ ಚಿತ್ರದುರ್ಗ ನಗರ ತುಂಬ ಸಜ್ಜುಗೊಂಡಿದೆ. 2ನೇ ತಾರೀಕಿನ ದಿವಸ ಎಲ್ಲ ಪಂಚಮಸಾಲಿ ಬಂಧುಗಳು ಸಂಜೆ ಹೊತ್ತಿನ ಚಿತ್ರದುರ್ಗವನ್ನು ಆರ್ಟ್ ಮಾಡಬೇಕು ಅಂತ. ಅಲ್ಲಿಂದ ನಮ್ಮ ಪಾದಯಾತ್ರೆಗೆ ಪ್ರತಿನಿತ್ಯ ಒಂದೊಂದು ಜಿಲ್ಲೆಯಲ್ಲಿ 1ನೇದಾಗಿ 3ನೇ ತಾರೀಕು ಹಾವೇರಿ ಜಿಲ್ಲೆಯಲ್ಲಿ ಜನ ಭಾಗವಹಿಸಬೇಕು ಅಂತ ಈ ಮೂಲಕ ಇಚ್ಛೆ ಪಡ್ತೀನಿ. ಆಗ 15ನೇ ತಾರೀಕು ವಿಧಾನಸೌಧ ಮುಕ್ತಿ ಹಾಕಲಿಕ್ಕೆ ಸಕಲ ಸಿದ್ಧತೆ ನಡ್ಕೊಳ್ಳಾಗಿದೆ. ಎಲ್ಲ ಪಂಚಮಸಾಲಿ ಬಂಧುಗಳು ನಮ್ಮದೇ ಆಗಿರ್ತಕ್ಕಂಥ ಪಂಚಮಸಾಲಿಗಳಿಂದ ಪಂಚಮಸಾಲಿಗಳಾಗಿ ಇರುವಂತಹ ಪಂಚಮಸಾಲಿ ಲಿಂಗಾಯತ ಪೀಠ ಎನ್ನುವಂಥ ನ್ಯೂಸ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತಾ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಮನೆಯಿಂದ ಒಬ್ಬ ಯುವಕನಾದ ಸಹ ಈ ಹೋರಾಟಕ್ಕೆ ಧುಮುಕು ಅಂತ ಕರೆಕೊಳ್ತಾ ನಮಗೆ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ಈಗ ಪಾದಯಾತ್ರೆಯನ್ನು ಶುರು ಮಾಡ್ತೀವಿ. ಕ್ಯಾಮ್ರಾಮನ್ ಕಿರಣ್ ಜೊತೆಗೆ ಪಂಚಮಸಾಲಿ ಜಗದ್ಗುರುಗಳು ಭರಮಸಾಗರದ ನಮ್ಮ ಹೆಮ್ಮೆಟ್ಟಿ ಗ್ರಾಮದಿಂದ ಶರಣು.